ವಿದ್ಯುತ್ ತಂತಿ ಸ್ಪರ್ಶಕ್ಕೊಳಗಾಗಿ ಮೃತಪಟ್ಟ ವರ್ಕಾಡಿ ಮುರತ್ತಣೆಯ ಮೋಕ್ಷಿತ್ ರಾಜ್ ಶೆಟ್ಟಿ ಮನೆಗೆ ಕಾಸರಗೋಡು ಸಂಸದ ರಾಜಮೋಹನ್ ಉನ್ನಿತಾನ್ ಅವರು ಭೇಟಿ ನೀಡಿದರು. ಸಂಸದರು ಮೋಕ್ಷಿತ್ ರಾಜ್ ತಂದೆ ಸದಾಶಿವ ಶೆಟ್ಟಿ ಮತ್ತು ತಾಯಿ ಯಶೋಧ ಅವರಿಗೆ ಸಾಂತ್ವನ ಹೇಳಿದರು. ಬಳಿಕ ವಿದ್ಯುತ್ ಇಲಾಖಾ ಉನ್ನತಾಧಿಕಾರಿಗಳನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿ ಅವಘಡಕ್ಕೆ ಕಾರಣವಾದ ಅಪಾಯಕಾರಿ ವಿದ್ಯುತ್ ತಂತಿಯನ್ನು ಕೂಡಲೇ ತೆರವುಗೊಳಿಸುವಂತೆ ಆಗ್ರಹಿಸಿದರು. ಈ ಸಂಬಂಧ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ಷದ್ ವರ್ಕಾಡಿ, ಪಂಚಾಯತ್ ಸದಸ್ಯರಾದ ಉಮರ್ ಬೋರ್ಕಳ, ರಾಜ್ಕುಮಾರ್ ಶೆಟ್ಟಿ, ಮಾಜಿ ಸದಸ್ಯ ಮೊಹಮ್ಮದ್ ಮಚಾಲ್, ನೇತಾರರಾದ ಲಕ್ಷ್ಮಣ್ ಪ್ರಭು ಕುಂಬಳೆ, ಶರೀಫ್ ಅರಿಪೈಲ್ ಮೊದಲಾದವರು ಉಪಸ್ಥಿತರಿದ್ದರು.